ಬಂಟ್ವಾಳ ತಾಲೂಕಿನ ಸಜಿಪನಾಡು ಗ್ರಾಮದ ಕಂಚಿನಡ್ಕ ಪದವಿನಲ್ಲಿರುವ ರುದ್ರಭೂಮಿ ದೇವಭೂಮಿಯಲ್ಲಿ ಹಿಂದೂ ರುದ್ರಭೂಮಿ ಸಮಿತಿ ಹಾಗೂ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಮಹಾಶಿವರಾತ್ರಿಯನ್ನು ಆಚರಿಸಿದೆ. 4 ವರ್ಷಗಳಿಂದ ಇಲ್ಲಿ ಶಿವರಾತ್ರಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದ್ದು, ನಿನ್ನೆಯೂ ಹಲವಾರು ಭಕ್ತಾದಿಗಳು ಶಿವನಿಗೆ ಕರ್ಪೂರ ಹಚ್ಚಿ ಪೂಜೆ ಸಲ್ಲಿಸಿದ್ದಾರೆ. ರುದ್ರಭೂಮಿ ಎಂದರೆ ಭಯಪಟ್ಟುಕೊಳ್ಳುವ ಜನರಿರುವ ಈ ಕಾಲದಲ್ಲಿಯೂ ಆ ಭಯವನ್ನ ಹೋಗಲಾಡಿಸಲು 2 ಸಮಿತಿಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ವೇಳೆ ಮಕ್ಕಳು ಮಹಿಳೆಯರು ರಾತ್ರಿ ವೇಳೆ ರುದ್ರಭೂಮಿಯಲ್ಲಿ ಕುಳಿತು ಭಜನೆಯ ಮೂಲಕ ಶಿವಾರಾಧನೆ ಮಾಡಿದ್ದಾರೆ. ಪಟ್ಟೆ ಪೀತಾಂಬರ ಉಟ್ಟ ಸುಕುಮಾರಿ, ಪಟ್ಟೆ ಪೀತಾಂಬರ ಉಟ್ಟ ಸುಕುಮಾರಿ, ಬಿಟ್ಟ ಕನ್ನಡ ಬೆಡಗ ಲಾವಣ್ಯ ಮಂಜರಿ, ಬೆಡಗ ಲಾವಣ್ಯ ಮಂಜರಿ, ಬಿಟ್ಟ ಕನ್ನಡ ಲಾವಣ್ಯ ಮಂಜರಿ, ಮುರಿ ಮುರಿ ಪರಮಾಮೃತ ಹರಿನೈರ್ಮಲ್ಯವ ಮುಳಿ ಮುಳಿ ಪರಮಾಮೃತ ಸರ ಕುಡಿ ಕುಡಿ, ಗುರುಗಳ ಚರಣವ ಹಿಡಿ ಗುರುಗಳ ಚರಣವ ಹಿಡಿ ಹಿಡಿ, ಗುರುಗಳೆಲ್ಲವ ಹೊಡಿ ಹೊಡಿ, ರಾಮ ನಾಮವ ನುಡಿ ದೇವಾದಿ ದೇವತೆಗಳನ್ನು ಗೋವಿಂದ ಗೋಪಾಲ ಹರಿ ನಾರಾಯಣ, ಧೂಮಿ ಗೋವಿಂದ ಮನ, ಧೂಮಿ ಗೋಪಾಲ ಮನ, ರಾಮ ಮಣ ರಾಮ ಮಣ ರಜ ರಾಮ ಮಣ ಆತ್ಮ ರಾಮ ಮಣ, ರಾಮ ಮಣ ರಜ ಆತ್ಮ ಪ್ರಾರಂಭಗೊಂಡು ಇದು 5ನೇ ವರ್ಷವನ್ನು ಆಚರಿಸ್ತಾ ಇದ್ದೇವೆ. ಈ ಪ್ರಾರಂಭದಲ್ಲಿ ನಾವು ಹಿಂದೂ ರುದ್ರಭೂಮಿ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿಯನ್ನು 2 ಸಮಿತಿಗಳ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸಹಕಾರ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದೇ ಒಂದು ಯೋಚನೆ ನಮ್ಮದು, ರುದ್ರಭೂಮಿ ಶಿವನ ಒಂದು ಕ್ಷೇತ್ರ. ಎಲ್ಲರೂ ನಾವು ಬಾಯಲ್ಲಿ ಹೇಳ್ತೇವೆ ಶಿವನ ಕ್ಷೇತ್ರ ರುದ್ರಭೂಮಿ ಅಂತ, ಅದು ಎಲ್ಲೂ ಅಂಥ ವ್ಯವಸ್ಥೆ ಸಾಕಾರ ಆಗಿರಲಿಲ್ಲ. ನಮ್ಮ ಈ ಹಿಂದೂ ರುದ್ರಭೂಮಿ ಕಂಚಿನಡ್ಕದ ದೇವಭೂಮಿಯಲ್ಲಿ ಎಲ್ಲರೂ ಒಂದು ಶಿವನ ಸಾನ್ನಿಧ್ಯ ಕೂಡ ಕಂಡು ಬಂದಿದೆ. ಹೆಣ್ಣು ಮಕ್ಕಳು ಈ ಒಂದು ಕ್ಷೇತ್ರಕ್ಕೆ ಬಂದು ಭಜನೆ ಸೇವೆ ಅರ್ಪಿಸುವಂಥ ಅವಕಾಶ ಕೂಡ ಇಲ್ಲಿ ಸಿಗುವಂತಾಗಿದೆ. ಯಾವುದೇ ಈ ಸಂದರ್ಭದಲ್ಲಿ ಅಲ್ಲದೆ ಹಗಲು ಹೊತ್ತು ಕೂಡ ಸಾಧಾರಣ ಸಂಜೆ ಹೊತ್ತು ಕೂಡ ಎಲ್ಲರೂ ಒಂದು ಬಂದು ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಕೂಡ ಈ ರುದ್ರಭೂಮಿಯಿಂದ ಸಿಗಲಿಕ್ಕೆ ಅಂತ ಹೇಳಿದ್ರೆ ಬಹಳ ಒಂದು ಖುಷಿ ಆಗ್ತಾ ಇದೆ.